श्रीगुरुभ्यो नमः हरिः ओम् कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः अभ्रमम् सङ्गरहितम् अजडम् विमलम् सदा आनन्दतीर्थमुतलम् भजेतापत्रयापहम् आपादिमुनिपर्यन्तम् गुरूणाम् आकृतिम् परेत् तेन विघ्नाः प्रणश्यन्ते सिद्ध्यन्ते जमनोरथाः श्रीगुरुभ्यो नमः तन्माद्यस्य यतोऽन्वयातितरतश्चार्थेषु विघ्नस्वराट् तेने ब्रह्महृदाय आदिकवये मुह्यन्ते यम् सूरयः तेजो वारिमृताम् यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यम् परम् धीमहि श्रीगुरुभ्यो नमः ನಂದ ಸುನಂದ ಪಂಪಣ ವಿಷ್ಣುದೂತೇರೆ ಧ್ರುವನ ಭಗವಂತನ ಸ್ಥಾನವಾತ್ನು ಶಿಂಶುಮಾರ ಸ್ಥಾನವಾತ್ನು ಧ್ರುವಲೋಕಂ ಕೊಳ್ತಂಪು ಅಂತೇಳಿದರೆ ಕೊಳ್ತಂಪುವನಿಗೆ ಸಾಧನೆ ಅಂತ ದೇವತಿರ್ಮ ಅಂತ ಆ ಧ್ರುವನ ಮಿತ್ತು ಪುಷ್ಪವೃಷ್ಟಿ ಅಂತೇಳಿದರೆ ಆ ಧ್ರುವಲೋಕ ಪಂಪುಣ ಅವು ಸಪ್ತರ್ಷಿ ಮಂಡಲಂತರ ಮಿತ್ತಿಪ್ಪುಣ ಲೋಕವು ಅವೇನೇ ಪಂಪೇರೆ ತ್ರಿಲೋಕೆ ದೇವಯಾನೇನ ಸಹ ಅತಿವ್ರಜ್ಯ ಮುನೀನ್ ಅಪಿ ಪರಸ್ತಾತ್ ಯತ್ ಧ್ರುವಗತಿಂ विष्णोः पदम् अथ अभ्यगाते त्रिलोकीम् देवयानेन सोऽतिव्रज्यमुनीनपि परस्तायद्ध्रुवगतिम् विष्णोः पदमथाभ्यगात् ದೇವಯಾನ ಪಿತೃಯಾನ ಅಂತ ದೇವಯಾನ ಪೋನಗಳು ಕೂಡ ಸಂಸಾರಕ್ಕೆ ಬರ್ರದೆ ಅಂಜಿತ್ನೋ ದೇವಯಾನ ಮಾರ್ಗೊಂಡು ಪೋಂತು ತ್ರಿಲೋಕಿ ಮೂಜಿ ಲೋಕನ ದಾಡ್ತು ಪೋತಾನೆ ಐತ್ಪೇತ್ ಮುನೀನಪಿ ಸಪ್ತರ್ಷಿ ಮಂಡಲನ ದಾಡ್ತು ಮಿತ್ತು ಪೋತು ಐತ್ರ ಉತ್ತಮವಾತ್ನೋ ಸ್ಥಿರವಾತ್ನೋ ಧ್ರುವಗತಿ ಧ್ರುವ ಶಬ್ದ ಸ್ಥಿರ ಅಂತರ್ಥ ಸ್ಥಿರವಾತ್ನೋ ಆ ಪರಮಾತ್ಮನ ಸ್ಥಾನವಾತ್ನ ವಿಷ್ಣು ಪದಂ ಪರಮಾತ್ಮನ ಸ್ಥಾನವಾತ್ನೋ ಶಿಂಶುಮಾನ ಲೋಕಂಕು ಧ್ರುವೆ ಪೋದು ಸೇರಿದೆ ತ್ರಿಲೋಕೇನ್ ದೇವಯಾನೇನ ಸೋದಿವ್ರಾಜ್ಯ ಮುನೀನಪಿ ಪರಸ್ತಾತ್ ಯದ್ಧ್ರುವಗತಿಂ ವಿಷ್ಣು ಪದಮಥಾಭ್ಯಗಾತ್ ಯತ್ ಭ್ರಾಜಮಾನಂ ಸ್ವರುಚಾ ಏವ ಸರ್ವತಃ ಲೋಕಾಃ ತ್ರಯಃ ಹಿ ಅನುವಿಭ್ರಾಜಂತ ಏತೆ ನ ತೇ ಖಲಾಃ ಜಂತುಷು ಏತು ಅನುಗ್ರಹಾತ್ ಪ್ರಜಂತೆ ಭದ್ರಾಣಿ ಚರಂತೆ ಯೇ ಅನಿಶಂ ಯದ್ಭ್ರಾಜಮಾನಂ ಸ್ವರುಜೇವ ಸರ್ವತೋ ಲೋಕಾತ್ರಯೋ ಹ್ಯನುವಿಭ್ರಾಜಂತ ಏತೆ ನ ತೇ ಖಲಾ ಜಂತುಷು ಏತನುಗ್ರಹಾತ್ ಪ್ರಜಂತೆ ಭದ್ರಾಣಿ ಚರಂತಿ ಯೇ ನಿಶಂ ಆ ಶಿಂಶುಮಾನ ಲೋಕ ಅಥವಾ ಧ್ರುವಲೋಕ ಅವು ಪ್ರಕಾಶಮಾನ ಅಂತ ಉಂಡಿದ್ದಾರೆ ಅವು ತನ್ನ ಪ್ರಕಾಶ ಅಂತ ವೇದ ಪ್ರಕಾಶ ಪಡುತ್ತದೆ ಸ್ವರುಚ ಏವ ತನ್ನೊಂಜಿ ಪ್ರಕಾಶತ್ತಾವರನ್ನೇ ಅವು ಶೋಭಿಸುವಂತುಂಟು ಆಚೆತ್ತಾವಂತೆ ಅವು ಮಿತು ತಿಪ್ಪಣಿತ್ತಾವರ ಐದು ಪ್ರಕಾಶ ಅಂತವ್ರ ಈ ಮೂಜಿ ಲೋಕಡಾಮ ಅಂತ ಅನುವಿಭ್ರಾಜ ಅಂತ ವಿಭ್ರಾಜ ಬಹಳ ಭ್ರಾಜಮಾನವಾತೆ ಪ್ರಕಾಶಮಾನ ಸೋಜಂತುಂಟು ಆ ಒಂಜಿ ಲೋಕಂಕು ಖಲಾಹ ನ ದುರ್ಜನಗಳಿಗೆ ಪೋರನೆ ಸಾಧ್ಯ ಇದ್ದೆ ಪ್ರತಿ ಏರ್ಪಡಂತಾಂಡ ಭದ್ರಾಣಿ ಚರಂತಿ ಏರು ಮಂಗಳ ಕೆಲಸಂಪೇರ ಪರಮಾತ್ಮನ ಅನುಗ್ರಹಂ ಕಾರಣವಾದ ಕೆಲಸಂಪೇರ ಅಕುಳು ಅವಳ ಎಂಚ ಬಂತಾಂಡ ಏ ಅನಿಶಂ ನಿರಂತರವಾದ ಮಂಗಳ ಲೋಕ ಕಲ್ಯಾಣ ಕೆಲಸ ಅಂತ ನಕುಳು ಅಕುಳು ಮಾತ್ರ ಈ ಲೋಕಂ ಪೋರ ಸಾಧ್ಯ ಉಂಟು ಅಂಚಿತ್ನದಿರುವ ಲೋಕಂ ಕೂತುರುವೆ ಭೂಪೆ ಯದ್ಭ್ರಾಜಮಾನಂ ಸ್ವರುಜೇವ ಸರ್ವತೋ ಲೋಕಾತ್ರಯೋ ಹ್ಯನುವಿಭ್ರಾಜಂತ ಏತೆ ನತೆ ಕಲಾಜಂತುಷೇತ್ವನುಗ್ರಹಾತ್ ಪ್ರಜಂತಿ ಭದ್ರಾಣಿ ಚರಂತಿ ಯೇ ನಿಶಂ ಶಾಂತಾಃ ಸಮದೃಶಃ ಶುದ್ಧಾಃ ಸರ್ವಭೂತಾನುರಂಜನಾಃ ಯಾಂತೆ ಅಂಜನಾ ಅಂಜಸ ಅಚ್ಯುತ ಬಲಂ ಅಚ್ಯುತ ಪ್ರಿಯಬಾಂಧವಾಃ ಶಾಂತಾಃ ಸಮದೃಶಃ ಶುದ್ಧಾಃ ಸರ್ವಭೂತಾನುರಂಜನಾಃ ಯಾಂತ್ಯಂಜಸಾಚ್ಯುತ ಪದಂ ಅಚ್ಯುತ ಪ್ರಿಯಬಾಂಧವಾಃ ಏನು ಭಗವದ್ಭಕ್ತಿರಾದಿಪ್ಯರ ಅಚ್ಯುತ ಪ್ರಿಯ ಬಾಂಧವಾಹ ಅಚ್ಯುತನ ಭಕ್ತಿಯನ್ನ ಬಂಧುಳಾದಿಪ್ಯರ ಅರ್ಥಾತ್ ಅಕುಣ ಏನ ಸಂಪರ್ಕಂಪ್ಯರ ಅಂಚಿತ್ನಗಳು ಶಾಂತಾಹ ಶಾಂತ ಬಣತಾಂಡ ಶಾಂತಿ ಬಣತಾಂಡ ಶಮ ಶಮ ಯತ್ನಗಳು ಭಗವದ್ಭಕ್ತಿ ಯತ್ನಗಳು ಸಮದೃಶ ಮಾಂತ ಕಡೆಟ್ಲ ಇಪ್ಪುಣ ಭಗವಂತನೇ ಸೂಂದಿಪ್ಪುಣಗು ಸಮದೃಶ ಬಣತಾಂಡ ಸಮ ಬಣ್ಣ ಭಗವಂತೆ ಆ ಕೃಷ್ಣ ಬಣ್ಣಗ ಬಣ್ಪೆ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಚೈವ ಸ್ವಭಾಕೆ ಚ ಪಂಡಿತ ಸಮದರ್ಶಿನಃ ಅಂತ ಪಣತಾಂಡ ಪ್ರತಿಯೊಂದು ಕಡೆಟ್ಟ ಅವು ಪಿದೇದು ವಸ್ತು ಬೇದ ಬೇದ ನಾಯಿ ಆದಿಪ್ಪರ ಬಾಬು ಪೆತ್ತ ಆದಿಪ್ಪರ ಬಾಬು ಆನೆ ಆದಿಪ್ಪರ ಬಾಬು ಕುದುರೆ ಆದಿಪ್ಪರ ಬಾಬು ಅಥವಾ ಮನುಷ್ಯರೆಡೆ ತಾರತಮ್ಯ ಯತ್ನಗಳು ಒಡಿ ಚಂಡಾಲೆ ಒಡಿ ಬ್ರಾಹ್ಮಣಿ ಏರಿತೆಲ್ಲ
ಒಳಿತ ಪರಮಾತ್ಮ ಮಾತ್ರ ಒರಿಯೇ ಈ ರೀತಿಯಾದ ಸಮದೃಶಃ ಸರ್ವತ್ರ ಇಪ್ಪುಣ ಭಗವಂತೆ ಒರಿಯೇ ಪಣ್ಪುಣಿ ಜ್ಞಾನ ಇತ್ನಗಳು ಶುದ್ಧಾಹ ಪಣ್ತಾಂಡ ಅಂತಃಶುದ್ಧಿ ಬಹಿಶುದ್ಧಿ ಅಂತ ಪರಿಶುದ್ಧ ಅಶುದ್ಧದ ಇತ್ನಗಳು ಸರ್ವಭೂತಾನುರಂಜನಾಹ ತನ್ನ ಕೆಲಸತ್ತಾವರ ಮಾಂತ ಪ್ರಾಣಿಗಳ ಸಂತೋಷಗೊಳ್ಪುಣಗಳು ಅಂಚಿತ್ನಗಳು ಅಚ್ಯುತ ಪ್ರಿಯ ಬಾಂಧವ ಭಗವದ್ಭಕ್ತರೇನೆ ಬಂಧುಳು ಅಂತು ಬಾಂಧವ ವಿಷ್ಣು ಭಕ್ತಾಶ್ಚ ಅಂತ ಏರ್ ಬಂಧುಳು ಬಣ್ಣಂತಾಂಡ ಏರ್ ಭಗವದ್ಭಕ್ತರಾದ ಪೇರ ಅಕಳೆ ಬಂಧುಳು ಬಂಟು ಏರಿಸಿ ಅನುಸಂಧಾನ ಪೇರ ಅಂಚಿತ್ನಗಳು ಈ ಒಂಜಿ ಅಚ್ಯುತ ಪದ ಪರಮಾತ್ಮನ ಸ್ಥಾನಕ್ಕೂ ಖಂಡಿತವಾದ ಓಪೇರೆ ಶಾಂತ ಸಮದೃಶ ಶುದ್ಧ ಸರ್ವಭೂತಾನುರಂಜನಾ ಯಾಂತ್ಯಂಜ ಸಾಚ್ಯುತ ಪದಂ ಅಚ್ಯುತ ಪ್ರಿಯ ಬಾಂಧವಾಃ ಇತಿ ಉತ್ಥಾನಪದಃ ಪುತ್ರಃ ಧ್ರುವಃ ಕೃಷ್ಣಪರಾಯಣಃ ಅಭೂತ್ ತ್ರಯಾಣಾಂ ಲೋಕಾನಾಂ ಚೂಡಾಮಣಿಃ ಇವ ಅಮಲಃ ಇತ್ಯುತ್ಥಾನಪದಃ ಪುತ್ರೋ ಧ್ರುವಃ ಕೃಷ್ಣಪರಾಯಣಃ ಅಭೂತ್ ತ್ರಯಾಣಾಂ ಲೋಕಾನಾಂ ಚೂಡಾಮಣಿರಿವ ಅಮಲಃ ಈ ರೀತಿಯಾದ ಉತ್ಥಾನಪಾದರಾಜ ನಮಗೆ ಆ ಧ್ರುವೆ ಕೃಷ್ಣಪರಾಯಣ ಪರಮಾತ್ಮನೇ ಎಂಗಾಶ್ರಯ ಪಣತೆ ಅನನ್ಯವಾತೆ ಪರಮಾತ್ಮನೇ ನಂಬೊಂತು ಕೆಲಸ ಪುಣಾಯೇ ಅಂಚಿತ್ನೋ ಆ ಧ್ರುವೆ ತ್ರಯಾಣ ಲೋಕಾನ ಮಾಂತ ಲೋಕೊಂಡ ಚೂಡಾಮಣಿ ಅಂತ ಬಣಂತಾಂಡ ಶ್ರೇಷ್ಠವಾತ್ಮ ಸ್ಥಾನ ಪಡೆಬೆ ಅಮಲಃ ಚೂಡಾಮಣಿ ಇವ ಶುದ್ಧವಾತ್ಮ ಚೂಡಾಮಣಿ ಬಣಂತ ತರಕೆ ಕೊಂಡ ಮಣಿ ಆ ರೀತಿ ಆತ ಮೂಜಿ ಲೋಕೊಂಡ ಶ್ರೇಷ್ಠವಾತ ಆಯೇ ಚೂಡಾಮಣಿ ತರಕ ಪ್ರಕಾಶಿಸುವಂತುಳ್ಳೆ ಇತ್ಯುತ್ಥಾನಪದ ಪುತ್ರೋ ಧ್ರುವ ಕೃಷ್ಣಪರಾಯಣಃ ಅಭೂತ್ರಯಾಣಾಂ ಲೋಕಾನಾಂ ಚೂಡಾಮಣಿರಿವಾಮಲಃ ಗಂಭೀರ ವೇಗ ನಿಮಿಷ ಜ್ಯೋತಿಷಾಂ ಚಕ್ರಂ ಅರ್ಪಿತಂ ಯಸ್ಮಿನ್ ಭ್ರಮತಿ ಕೌರವ್ಯ ಮೇಢ್ಯಾಮಿವ ಗವಾಂ ಗಣಃ ಗಂಭೀರ ವೇಗ ನಿಮಿಷಾಂ ಜ್ಯೋತಿಷಾಂ ಚಕ್ರಮರ್ಪಿತಂ ತಸ್ಮಿನ್ ಭವತಿ ಕೌರವ್ಯ ಮೇಢ್ಯಾಮಿವ ಗವಾಂ ಗಣಃ ಹೇ ಕೌರವ್ಯಾಂ ಪಂಡತ ಮೈತ್ರಿಯರು ವಿದುರಾಗ ಸಂಬೋಧನಂತ ಕಥೆಯನ್ನು ಪಣತುಳ್ಳರೆ ವಾ ರೀತಿಯಾತೆ ಕಂಬೊಂದ ಸುತ್ತ ಕಂಬೊಂ ಕಟ್ಟಿದ್ನೋ ಆ ಬೋರಿಳು ಮಾಂದ ಸುತ್ತೊಂದಿಪ್ಪೋನ ಅಂಚೆನೆ ಧ್ರುವಸ್ಥಾನಂತ ಸುತ್ತಲ ಜ್ಯೋತಿಷ್ ಚಕ್ರ ಬಂಡ್ಪುಣು ಗಂಭೀರ ವೇಗುಂಟು ಅನಿಮಿಷಾಂ ಜ್ಯೋತಿಷಾಂ ಚಕ್ರಂ ಅರ್ಪಿತಂ ಆ ಜ್ಯೋತಿಷ್ ಚಕ್ರ ಏಪಳ್ಳ ಅಸ್ತಂಗದ ಆಪಣೆ ಇದ್ದಿದ್ದಾರೆ ಆ ರೀತಿಯಾತೆ ಐಕ್ ಸೆಂಟರ್ ಪ್ಲೇಸ್ ಓಪನ್ ಅಂತ ಅಂಡ ಧ್ರುವಸ್ಥಾನ ಆ ರೀತಿಯಾತೆ ಆ ಬೋರಳೆಗೆ ಗಾಣಂತ ಬೋರಳೆಗೆ ತಿರ್ಗ್ಯಾರ ಆ ಕಂಬ ವಾರಿತ ಸೆಂಟರ್ ಆದಿಪ್ಪಣ ಅಂಚೇನೆ ಈ ಜ್ಯೋತಿಷ್ ಚಕ್ರ ಜ್ಯೋತಿರ್ಗಣ ಈ ನಕ್ಷತ್ರ ಗಣಗಳೇಮ ಅಂತ ನಕ್ಷತ್ರ ಗ್ರಹಗಳೇಮ ಅಂತ ಸಂಚಾರಂಪೆರ ವೇಗವ ಸಂಚಾರಂಪೆರ ಮುಖ್ಯವಾದ ಆ ಸೆಂಟ್ರಲ್ ಪ್ಲೇಸ್ ಆ ಕೇಂದ್ರ ಸ್ಥಾನ ಹೋಗೋಣಂತ ಅಣ್ಣ ಧ್ರುವಸ್ಥಾನ ಆ ರೀತಿಯಾದ ಅವು ಬಹಳ ಶ್ರೇಷ್ಠವಾದ ಸ್ಥಾನವಾದುಂಟು ಗಂಭೀರ ವೇಗ ನಿಮಿಷಾಂ ಜ್ಯೋತಿಷಾಂ ಚಕ್ರಮರ್ಪಿತಂ ಯಸ್ಮಿನ್ ಭ್ರಮತಿ ಕೌರವ್ಯ ಮೇಢ್ಯಾಮಿ ಭಗವಾಂ ಗಣಃ ಮಹಿಮಾನಂ ವಿಲೋಕ್ಯ ಅಸ್ಯ ನಾರದಃ ಭಗವಾನ್ ಋಷಿಃ ಆತೋದ್ಯಂ ವಿತುದನ್ ಶ್ಲೋಕಾನ್ ಸತ್ರೆ ಅಗಾಯತೆ ಪ್ರಚೇದಸಾ ಮಹಿಮಾನಂ ವಿಲೋಕ್ಯ ಅಸ್ಯ ನಾರದೋ ಭಗವಾನ್ ಋಷಿಃ ಆತೋದ್ಯಂ ವಿತುದನ್ ಶ್ಲೋಕಾನ್ ಸತ್ರೆ ಗಾಯತ್ ಪ್ರಚೇದಸಾ ಈ ಧ್ರುವನ ಮಹಿಮೆನಸು ಒಂದು ಸೂತು ನಾರದರೆ ಆ ಕಥೆನ ಅಂತ ಲೋಕೊಂಡ್ಮ ಅಂತ ಪಣಂತುಳಿರಿಗರ ಒಂದ್ಸರಿ ಪ್ರಚೇದಸ ಮಕ್ಕಳು ಸತ್ರ ಯಾಗೊಟ್ಟು ಮಕ್ಕಳು ನಾರದರೆ ಬದುತೆ ತನ್ನ ವೀಣೆನ ನುಡಿಸುವಂತು ವೀಣೆನ ಬಾರಿಸುವಂತು ಆ ಧ್ರುವನ ಚರಿತ್ರೆನ ಅಂತ ಕುಳವಳು ಅಗಾಯತೆ ಶ್ಲೋಕ ರೂಪುಂಟವೇನ ಗಾನಂಪೇರೆ ಪದಾನ ಪಣ್ಪೇರೆ ಮಹಿಮಾನ ವಿಲೋಕ್ಯ ಸ್ಯಾ ನಾರದೋ ಭಗವಾನ್ ಋಷಿಃ ಆತೋದ್ಯಮಿತು ಶ್ಲೋಕಾನ್ ಸತ್ರೆ ಗಾಯತ್ ಪ್ರಚೇತಸಾ ನಾರದೋವಾಚ ನೂನಂ ಸುನೀತೇಃ ಪತಿದೇವತಾಯಾಃ ತಪಪ್ರಭಾವಸ್ಯ ತಸ್ಯ ತಾಂ ಗತಿಂ ದೃಷ್ಟ್ವಾ ಅಭ್ಯುಪಾಯಾನ್ ಅಪಿ ವೇದವಾದಿನಃ ನ ಏವ ಅಧಿಗಂತುಂ ಪ್ರಭವಂತಿ ಕಿಂ ನೃಪಾಃ ನೂನಂ ಸುನೀತೆ ಪತಿದೇವತಾಯಾಃ ತಪಪ್ರಭಾವಸ್ಯ ತಸ್ಯ ತಾಂ ಗತಿಂ ದೃಷ್ಟ್ವಾ ವಿಪಾಯಾನ್ ಅಪಿ ವೇದವಾದಿನೋ ನೈವಾಧಿಗಂತುಂ ಪ್ರಭವಂತಿ ಕಿಂ ನೃಪಾಃ ನಾರದೇರ ಧ್ರುವನ ಚರಿತ್ರೆನ ಅಂತ ಕೊಂಡಾಡಂತುಳ್ಯರೆ ಪತಿದೇವತಾಯಾಃ ಸುನೀತೇಃ ಸುಸುತಸ್ಯ
ಪತಿವ್ರತೆಯಾದಿತ್ನ ಸುನೀತಿನ ಮಗೆಯಾತ್ನ ಧ್ರುವೆ ಆಯೆ ದಿವ್ಯವಾತ್ನ ತಪಸ್ಸು ಕೇವಲ 5ನೇ ವರ್ಷ ಉಂಟು 5 ತಿಂಗಳ ತಪಸ್ಸಂತೆ ಉತ್ತಮ ಗತಿನ ಪಡೆಗೊಂಡ ಸಾಧನಾನ ಅಂಚಿತ್ನ ಈಗ ಒಡಿತ್ನೋ ಅನುಷ್ಠಾನಮ ಅಂತ ಅಂತೆ ಆ ತಪಸ್ಸನ ಅಂತತೆ ಐತು ಪದನ ಪಡೆ ಆಂಡ ಇಂಚಿತ್ನ ಪದನ ಮೋಕ್ಷ ಸಾಧನ ಪೂರ್ಣ ಗೊತ್ತಿತ್ನಗಳು ಅಂಪೆರ ಗೊತ್ತಿತ್ನ ಮುನಿಕುಳೆಗಳ ಪಡೆಯಲು ಸಾಧ್ಯ ಇದ್ದಿ ಅಂಚಿತ್ನೋ ಆ ಸಾಧನೆ ಧ್ರುವನ ಸಾಧನೆ ಸುವರ್ಣ ಸಾಧನೆ ಅಲ್ಪವಾದ ಸಾಧನೆ ಅಂತ ಬಹಳ ವಿಶಿಷ್ಟವಾದ ಸಾಧನೆ ಅವಿನ ಜ್ಞಾನಿಗಳ ಅಂಪೆರ ಕಷ್ಟ ಉಂಟು ಅಂಚೆ ಪುಣಗ ಕೇವಲ ರಾಜರನ್ನ ಕೂಡ ಅಂಪುಣ ಎಂಚ ಸಾಧ್ಯ ಅಂತ ಮಾಡಿದ್ರೆ ಯಾವತ್ತು ವಿಶಿಷ್ಟವಾದ ಆ ಧ್ರುವನ ಚರಿತ್ರೆ ಉಂಟು ಪಂಡಿತ ನಾರದೇರು ಆ ಸಭೆಟ್ಟು ಯಾಗಂತ ಸಭೆಟ್ಟು ಕೊಂಡಾಡುವೇರು ನೂನಂ ಸುನೀತೆ ಪತಿದೇವತಾಯ ತಪ ಪ್ರಭಾವಸ್ಯ ಸುತಸ್ಯ ತಾಂ ಗತಿಂ ದೃಷ್ಟ್ವಾ ವಿಪಾಯಾನಪಿ ವೇದವಾದಿನೋ ನೈವಾದಿಗಂತಂ ಪ್ರಭವಂತಿ ಕಿಂ ನೃಪಾಃ ಯಾದಾಯನ ಸಾಧನೆ ಪಂತಾಂಡ ಯಹ ಪಂಚವರ್ಷಃ ಗುರುದಾರವಾಕ್ಷರೈಃ ಭಿನ್ನೇನ ಯಾತಃ ಹೃದಯೇನ ದೂಯತ ವನಂ ಮದಾದೇಶಕರಃ ಅಜಿತಂ ಪ್ರಭುಂ ಜಿಗಾಯ ಯದ್ಭಕ್ತಿಗುಣೈಃ ಪರಾಜಿತಂ ಯಃ ಪಂಚವರ್ಷೋ ಗುರುದಾರವಾಕ್ಷರೈಃ ಭಿನ್ನೇನ ಯಾತೋ ಹೃದಯೇನ ದೂಯತ ವನಂ ಮದಾದೇಶಕರೋಜಿತಂ ಪ್ರಭುಂ ಜಿಗಾಯ ಯದ್ಭಕ್ತಿ ಗುಣೈಃ ಪರಾಜಿತಂ ಕೇವಲ 5 ವರ್ಷಾದಿಪ್ಪಣಗ ಧ್ರುವೆ ఆయన అపయన తోడని ఎర్రపోపే అతనగ గురుదార మలతాయి పణదాన చిక్కమ్మను ఆ వంజి ವಾಕ್ಷರೈ ಆಣೊಂಜಿ ಆ ಪಾತೆರೆ ಪಂಪಣೊಂಜಿ ಬಜಿ ಪಾತೆರತ್ತವು ಅವೊಂಜಿ ಬಾಣ ಇತ್ನಾಲ್ಕ ಇವನ ಹೃದಯಂಕಿ ಮನಸ್ಸಿಗೆ ತಾಗುಣವು ಐತವರ ಪಿನ್ನೇನ ఆయన ಮನಸ್ಸು ಒಡೆತುಕೋಪುಣ ಮಸ್ತ್ ದುಃಖ ಆಪುಣಾಯಗ ಆ ದುಃಖೊಂಟೆ ಆಯ ಕಾಡಿಗೆ ಬಿದ್ದಾಡುವೆ ಕಾಡಿಗೆ ಬಿದ್ದಾವನಿಗೆ ಏನಾಗ ಸಿಕ್ಕುವೆ ನಾರದಿರ ಪಂಪಣತಿಪ್ಪಣ ನಾರದೇನು ಉಪದೇಶ ಆಪುಣ ಏನು ಉಪದೇಶಗೊಳ್ಪೆ ಆ ಪ್ರಕಾರವಾತ ಭಕ್ತಿ ಗುಣೈಹಿ ಪರಾಜಿತಂ ಭಗವಂತನ ಒಲಿಸೋಂಡೆ ಭಗವಂತೆ ಏರಿವ ಪಕ್ಕ ಕೈಗೆ ಸಿಕ್ಕುರಿಯೇ ಏನು ವಶಲ ಆಪ್ರಿಯೇ ಏರ್ ಭಕ್ತಿತ್ತಾವರ ಮಾತ್ರ ಸಿಕ್ಕುಣ ಪರಮಾತ್ಮೆ ಅಂಚಿತ್ನೋ ಅಜಿತಂ ಪ್ರಭುಂ ಪರಮಾತ್ಮನ ಗೆಲ್ಲುವೆ ಅನ್ಕೊಂಡು ಏರಿಲು ಬಂಡ ಸಾಧ್ಯ ಐತಿ ಅಂಡ ಭಕ್ತಿತ್ತಾವರಾಯನ ಒಲಿಸೋಂಡ ಸಾಧ್ಯ ಉಂಡು ಈ ಧ್ರುವೇಲ ಭಕ್ತಿ ಗುಣಂತ ಅವರ ಎನ್ನ ಆದೇಶದ ಪ್ರಕಾರ ತಪಸ್ಸಂತತೆ ಆ ಭಗವಂತನ ಅನುಗ್ರಹಂಗ ಪಾತ್ರೆ ಆಪೆ ಭಗವಂತನ ತಕ್ಷಣ ಪಡೆಪೆ ಯಪ್ಪಂಚ ವರ್ಷೋ ಗುರುದಾರವಾಕ್ಷರೈಃ ವಿನ್ನೇನ ಯಾತೋ ಹೃದಯೇನ ದೂಯತ ವನಂ ಮದಾದೇಶಕರೋಜಿತಂ ಪ್ರಭುಂ ಜಿಗಾಯದ್ಭಕ್ತಿ ಗುಣೈ ಪರಾಜಿತಂ ಕಹ ಛತ್ರಬಂಧುಃ ಭುವಿ ತಸ್ಯ ಅಧಿರೂಢಂ ಅನ್ವರುರುಕ್ಷೇತೆ ಅಪಿ ವರ್ಷಭೂಗೈಃ ಯಃ ಪಂಚವರ್ಷಃ ಯತ್ ಅಹೋಭಿಃ ಅಲ್ಪೈಃ ಪ್ರಸಾದ್ಯ ವೈಕುಂಠಂ ಅವಾಪ ತತ್ಪದಂ ಕ್ಷತ್ರಬಂಧುರ್ಭುವಿಕಸ್ತಸ್ಯಾಧಿರೂಢಂ ಅನ್ವರುರುಕ್ಷೇತ್ ಅಪಿ ವರ್ಷಭೂಗೈಃ ಯಃ ಪಂಚವರ್ಷೋ ಯದಹೋಭಿರಲ್ಪೈಃ ಪ್ರಸಾದ್ಯ ವೈಕುಂಠಂ ಅವಾಪ ತತ್ಪದಂ ಧ್ರುವೆ 5 ವರ್ಷ ಉಂಟೆ ಕಾಡಿಗೆ ಹೋದ ತಪಸ್ಸಂಪೆ ಅವಳ ಏನ್ ಸಮಯ ಪಣಂತ ಅಂಡ ಅಹೋಭಿ ಅಲ್ಪೈಹಿ ಕೇವಲ 6 ತಿಂಗಳ ತಪಸ್ಸಂತತೆ ಭಗವಂತನ ಅನುಗ್ರಹಂಗ ಪಾತ್ರೆ ಆಪೆ ಇಂಚಿತ್ನ ಈ ಭಗವಂತನ ತಪಸ್ಸಂತ ಯಾವ್ದೊಂದು ಸ್ಥಾನ ಪಡೆಯುವಂತೇನ ಅಂಚಿತ್ನ ಸ್ಥಾನಂಕು ವರ್ಷ ಪೂಗೈಹಿ ಸಾವಿರಾರು ವರ್ಷ ತಪಸ್ಸಂತಂಡಲ ಹೋರ ಸಾಧ್ಯನೆ ದೇರ್ ಬಣಂದ ಕ್ಷತ್ರ ಬಂಧು ಏರ್ದಾನೆ ಕ್ಷತ್ರಿಯರೇ ಭೂಲೋಕೊಂಟು ಅನೇಕ ವರ್ಷಗಳ ತಪಸ್ಸಂತಂಡಲ ಧ್ರುವಕ್ಕೆ ಸಿಕ್ಕುನ ಸ್ಥಾನ ಪಡೆಯುಂಡ ಸಾಧ್ಯನೇ ಐತಿ ಸಹ ಅನ್ನಾರು ವೃಕ್ಷೇತ್ ಏರೇಗ ತಾನೆ ಏನ ಸ್ಥಾನ ಪೂರ್ಣ ನಿಚ್ಚವರ ಸಾಧ್ಯ ಉಂಟು ವಯಸ್ಸರಿನ ಸಾಧ್ಯ ಐತಿ ಓಪಣ ಬುಡಿ ಐತ ಬಗ್ಗೆ ಆಸೆ ಪಡಲು ಸಾಧ್ಯ ಐತಿ ಅಂಚಿತ್ನ ಸಾಧನೆ ಧ್ರುವ ಅಂತದೆ ಕೇವಲ 5 ವರ್ಷದ ಹುಡುಗೆ ಬಾಲೆ ಕೇವಲ ಕೆಲವೇ ದಿನುಂಟು ಅಹೋಭಿ ಅಲ್ಪೈಹಿ ಕೆಲವೇ ದಿನುಂಟು ತಪಸ್ಸಂದತೆ ಐತಾವರ ವೈಕುಂಠಂ ಅವಾಪ ಭಗವಂತ ವೈಕುಂಠಂ ಪ್ರಸಾದ್ಯ ತತ್ವದಂ ಅವಾಪ ಭಗವಂತನ ಒಲಿಸುವತ್ತು ಭಗವಂತನ ಅನುಗ್ರಹಕ್ಕೆ ಪಾತ್ರವಾದ ಆ ಭಗವಂತನ ಸ್ಥಾನವಾತ್ಮ ಶಿಂಶುಮಾರ ಲೋಕ ಧ್ರುವಲೋಕನ ಆಯ ಪಡೆಯೇ ಅಂಚಿತ್ನ ಸ್ಥಾನನ ಏರಿದ ಅಪೇಕ್ಷಂಪರನೇ ಸಾಧ್ಯ ಇದ್ದಿ ಐತ ಅಂಚಿತ್ನ ಸಾಧನೆ ಧ್ರುವೆ ಸಾಧಿಸೋದು ಸೂಚಿಪೋತೆ ಕಕ್ಷತ್ರ ಬಂಧುರ್ಭವಿ ತಸ್ಯಾಧಿರೂಢಂ
अन्मरुलुक्षेत् अपि वर्षभूगैः यः पञ्चवर्षो यदहो विरल्पैः प्रसाद्य वैकुण्ठमवाप तत्पदम् श्रीकृष्णार्पणमस्तु।